ದೇವರು ಯಾವ ಸಮಯದಲ್ಲಿ ಯಾವ ರೀತಿ ಬಂದು ನಮಗೆ ಸಹಾಯ ಮಾಡುತ್ತಾನೆ ಅನ್ನೋದಕ್ಕೆ ಈ ಒಂದು ಘಟನೆಯನ್ನ ದಯವಿಟ್ಟು ಕೊನೆವರೆಗೂ ನೋಡಿ. ಹಣೆಬರ ಅನ್ನೋದು ಯಾವ ಸಮಯದಲ್ಲಿ, ಯಾವ ವಯಸ್ಸಿನಲ್ಲಿ, ಯಾವ ಗಳಿಗೆಯಲ್ಲಿ ನಮ್ಮ ಮುಂದೆ ಬಂದು ಅಪ್ಪಳಿಸುತ್ತದೆ ಅನ್ನುವುದಕ್ಕೆ ಈ ವ್ಯಕ್ತಿಯ ಕಥೆಯೇ ಸಾಕ್ಷಿಯಾಗಿದೆ. ಜಾಲಪ್ಪ ಎನ್ನುವ ವ್ಯಕ್ತಿ ತನ್ನ ಜೀವನವನ್ನ ವ್ಯವಸಾಯಕ್ಕೆ ಮುಡುಪಾಗಿಟ್ಟಿದ್ದ ಹಾಗೂ ಒಬ್ಬ ಒಳ್ಳೆಯ ರೈತ ಕೂಡ ಆಗಿದ್ದ. ಆದರೆ ಕಾಲಕ್ಕೆ ಮಳೆಯಾಗದ ಕಾರಣ ದಿನದಿಂದ ದಿನಕ್ಕೆ ಅವನ ಜೀವನ ಹಾಗೂ ಕುಟುಂಬ ಬಡತನದಲ್ಲಿ 2 ಹೊತ್ತು ಅನ್ನಕ್ಕಾಗೂ ಕೂಡ ಕಷ್ಟಪಡುವಂತಹ ಸ್ಥಿತಿ ಎದುಗುತ್ತದೆ. ಒಮ್ಮೊಮ್ಮೆ ಮನೆಯಲ್ಲಿ ಮಕ್ಕಳನ್ನು ಸಾಕುವ ಸ್ಥಿತಿ ಚಿಂತಾಜನಕವಾಗಿದ್ದಾಗ ಜಾಲಪ್ಪ ಎಷ್ಟೋ ಬಾರಿ ಹೊಲದಲ್ಲಿದ್ದ 200 ವರ್ಷ ಹಳೆಯ ಮರಕ್ಕೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಬೇಕೆನ್ನುವ ವಿಚಾರ ಮಾಡುತ್ತಾ ಇದ್ದ. ಹೊಲದಲ್ಲಿದ್ದ ಆ ಮರ ನಿಜಕ್ಕೂ ಮಧ್ಯಾಹ್ನದ ಸಮಯದಲ್ಲಿ ಜಾಲಪ್ಪ ಹಾಗೂ ಇತರರಿಗೆ ಒಳ್ಳೆಯ ನೆರಳನ್ನು ಕೊಡುತ್ತಿತ್ತು. ಹಾಗೂ 100 ವರ್ಷ ಹಳೆಯ ಈ ಮರ ಜಾಲಪ್ಪನ ಪಾಟಿಗೆ ಕಾಮಧೇನುವೇ ಆಗಿತ್ತು. ಆದರೆ ಬರಗಾಲ, ಮಳೆ ಇಲ್ಲದ ಕಾರಣ ಆ ಮರವು ಕೂಡ ಬತ್ತಿ ಹೋಗಿತ್ತು. ಒಂದು ದಿನ ಮನೆಯಲ್ಲಿ ತಿನ್ನಲು ಒಂದು ಹಿಡಿ ಅನ್ನ ಕೂಡ ಇರಲಿಲ್ಲ. ಇದರಿಂದ ಕಂಗಾಲಾದ ಜಾಲಪ್ಪ ತುಂಬಾ ನೊಂದುಕೊಂಡಿದ್ದ. 1 ವಾರದ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಆ ಮರವನ್ನು ಸೌದೆಗಾಗಿ ವ್ಯಾಪಾರ ಮಾಡಲು ಬಯಸಿದ್ದನು. ಆದರೆ ಜಾಲಪ್ಪ ಆ ಮರವನ್ನು ಕಡಿಯಲು ಒಪ್ಪಿರಲಿಲ್ಲ. ಕೊನೆಗೆ ಮನೆಯಲ್ಲಿ ತುತ್ತು ಅನ್ನಕ್ಕೂ ಕೂಡ ಅಸಹಾಯಕನಾದಾಗ ಆ ಮರವನ್ನು ಕತ್ತರಿಸಬೇಕೆಂಬ ನಿರ್ಧಾರ ಮಾಡಿ ಮುಂದೆ 1-2 ದಿನಗಳಲ್ಲಿ ಆ ಮರವನ್ನ ಕತ್ತರಿಸಿ ಆ ಸೌದೆಯನ್ನ ಕೊಟ್ಟು ದುಡ್ಡನ್ನು ಪಡೆಯುತ್ತಾನೆ. ಸಂಸಾರ ಮುಂದುವರಿಸಲು ನಿರ್ಧಾರ ಮಾಡುತ್ತಾನೆ. ಮನೆಯಲ್ಲೂ ಕೂಡ ಅಡಿಗೆ ಮಾಡೋಕೆ ಸೌದೆ ಕೂಡ ಇರಲಿಲ್ಲ. ಇದೇ ಕಾರಣ ಮರದ ಬೇರನ್ನು ಎತ್ತಿ ಕತ್ತರಿಸಿ ಅದನ್ನ ಮನೆಯ ಮಟ್ಟಿಗೆ ಬಳಸಬೇಕೆಂದು ನಿರ್ಧಾರ ಮಾಡುತ್ತಾನೆ. ಅವತ್ತು ಬೆಳಗ್ಗೆ ಜಾಲಪ್ಪ ಹೋಗಿ ಆ ಮರದ ಬೇರನ್ನು ಕತ್ತರಿಸಲು ಪ್ರಾರಂಭಿಸುತ್ತಾನೆ. ಬೇರುಗಳು ತುಂಬಾ ಗಟ್ಟಿಯಾಗಿದ್ದವು. ಸಾಯಂಕಾಲದವರೆಗೂ ಕೆಲಸ ಮುಗಿಯಲಿಲ್ಲ. ಇನ್ನೇನು ಸೂರ್ಯಾಸ್ತದ ಸಮಯ. ಕೊನೆಯದಾಗಿ ಸ್ವಲ್ಪ ಕತ್ತರಿಸಿ ಆಮೇಲೆ ಮನೆಗೆ ಹೋಗೋಣ ಎಂದು ಮರದ ಬೇರನ್ನು ಕತ್ತರಿಸಿದಾಗ ಆ ಮರದ ಬೇರಿನ ಕೆಳಗೆ ಜಾಲಪ್ಪನಿಗೆ ಏನೋ ಒಂದು ಮಡಿಕೆ ಆಕಾರದ ವಸ್ತು ಸಿಗುತ್ತದೆ. ಅದನ್ನು ತೆಗೆದು ನೋಡಿದಾಗ ಚಿನ್ನದ ನಾಣ್ಯಗಳು, ಆಭರಣಗಳು ಇದ್ದವು. ಜಾಲಪ್ಪ ಇದನ್ನು ನೋಡಿ ದಿಗ್ಭ್ರಾಂತನಾಗುತ್ತಾನೆ. ಇದು ಕನಸೋ ಅಥವಾ ನನಸೋ ಎಂದು. ಇದನ್ನು ಯಾರಿಗೂ ತಿಳಿಯದ ಹಾಗೆ ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ತಮ್ಮ ಕುಟುಂಬದ ಜೊತೆ ಈ ವಿಷಯವನ್ನ ಹಂಚಿಕೊಳ್ಳುತ್ತಾನೆ. ಅಲ್ಲಿಂದ ಆ ಕುಟುಂಬದ ಜೀವನವೇ ಬದಲಾಗಿ ಹೋಗುತ್ತದೆ. ಆಗ ಜಾಲಪ್ಪನಿಗೆ ತನ್ನ ತಾತ ಹೇಳುತ್ತಿದ್ದ ಒಂದು ಮಾತು ನೆನಪು ಬರುತ್ತದೆ. ತಮ್ಮ ಹೊಲದಲ್ಲಿ ಒಂದು ಕಡೆ ಖಜಾನೆಯನ್ನು ಮುಚ್ಚಿಡಲಾಗಿತ್ತು. ಜಾಲಪ್ಪ ಚಿಕ್ಕವನಿದ್ದಾಗ ಈ ಕತೆ ಕೇಳಿದ್ದು. ಆಮೇಲೆ ಜಾಲಪ್ಪ ಈ ಕಥೆಯನ್ನ ಯಾವತ್ತೂ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಹಾಗೂ ಅದನ್ನು ಹುಡುಕಲು ಕೂಡ ಪ್ರಯತ್ನ ಮಾಡಿರಲಿಲ್ಲ. ಹಿಂದೆ ಜಾಲಪ್ಪನ ಪೂರ್ವಜರು ಅತ್ಯಂತ ಶ್ರೀಮಂತರಾಗಿದ್ದರು. ಅದರಲ್ಲಿ ಅವರ ಮುತ್ತಾತ ಖಜಾನೆಯನ್ನು ಕಳ್ಳರಿಂದ ತಪ್ಪಿಸಲು ಹೊಲದಲ್ಲಿ ಹೋಗಿದ್ದು ಅದರ ಮೇಲೆ ಸಸಿಯನ್ನು ನೆಟ್ಟಿದ್ದನೆಂದು ಮಾತ್ರ ಅವರಿಗೆ ಗೊತ್ತಿತ್ತು. ಆದರೆ ಇದು ಕಟ್ಟುಕತೆ ಇರಬಹುದೆಂದು ಜಾಲಪ್ಪ ಆ ಖಜಾನೆಯನ್ನು ಹುಡುಕಲು ಯಾವತ್ತೂ ಪ್ರಯತ್ನ ಮಾಡಿರಲಿಲ್ಲ. ಅದಕ್ಕೆ ಅನ್ನೋದು ಸ್ನೇಹಿತರೆ, ಎಲ್ಲದಕ್ಕೂ ಕಾಲ ಬರಬೇಕು. ಕಾಲ ಬಂದಾಗ ಮಾತ್ರ ಅದೃಷ್ಟ ಖುಲಾಯಿಸುತ್ತದೆ ಎಂದು. ಅಂದ ಹಾಗೆ ಈ ಘಟನೆ ನಡೆದಿದ್ದು 1989 ಡಿಸೆಂಬರ್ ತಿಂಗಳಲ್ಲಿ ಕರ್ನಾಟಕದ ಪಕ್ಕದ ರಾಜ್ಯದ ಮದನಪಳ್ಳಿ ಎಂಬ ತಾಲೂಕಿನ ಚಿಪ್ಲಿ ಎಂಬ ಗ್ರಾಮದಲ್ಲಿ. ಅಂದ ಹಾಗೆ ಈ ಕುಟುಂಬ ಈಗ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾರ್ ಶೋರೂಮ್ ಅನ್ನ ನಡೆಸುತ್ತಾ ಇದೆ. ಲೋಕೇಶ್ ಅದೇ ತಾನೇ ತನ್ನ ಡ್ರೈವರ್ ಡ್ಯೂಟಿ ಮುಗಿಸಿ ಮನೆಗೆ ಬಂದಿದ್ದ. ಇನ್ನೇನೋ ಒಂದು 90 ಕೋಡೇಜ್ ರಮ್ ಅನ್ನ ಕುಡಿದು ಊಟ ಮಾಡಿ ಮಲಗಬೇಕೆನ್ನುವುದು ಅವನ ಆಸೆ ಆಗಿತ್ತು. ಯಾಕಂದ್ರೆ ಬೆಳಗ್ಗೆ 4 ಗಂಟೆಗೆ ಮತ್ತೆ ಬೆಂಗಳೂರಿಗೆ ಹೋಗುವ ಡ್ಯೂಟಿ ಬಂದಿತ್ತು. ಇನ್ನೇನು ಕುಡಿಯಲು ಪ್ರಾರಂಭಿಸಬೇಕೆ ಅನ್ನುವಷ್ಟರಲ್ಲಿ ಅವನ ಸ್ನೇಹಿತನಾದಂತಹ ಸಲೀಮನ ಫೋನು ಬರುತ್ತದೆ. ತನಗೆ ಯಾಕೋ ಹೊಟ್ಟೆ ತುಂಬಾ ನೋವುತ್ತಾ ಇದೆ, ಪದೇ ಲೂಸ್ ಮೋಷನ್ ಆಗುತ್ತಾ ಇದೆ ಎಂದು ಹೇಳುತ್ತಾನೆ. ಅರ್ಜೆಂಟ್ ಆಗಿ ಅವನ ಮಾಲೀಕನಿಗೆ ಕಾರಿನಲ್ಲಿದ್ದ ಲಗೇಜ್ ಅನ್ನ ಪೋಂಡಾಕ್ಕೆ
ತಲುಪಿಸಬೇಕೆಂದು ಕೇಳಿಕೊಳ್ಳುತ್ತಾನೆ. ಲೋಕೇಶ್ ಇದ್ದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ರಾಮನಗರದಲ್ಲಿ. ಅಲ್ಲಿಂದ ಗೋವಾ ರಾಜ್ಯದ ಪೋಂಡಾ ಕೇವಲ 77 ಕಿಲೋಮೀಟರ್ ಇತ್ತು. ಒಂದು ವೇಳೆ ಅವತ್ತು ಆ ಕಾರಿನಲ್ಲಿರುವ ಲಗೇಜ್ ಅನ್ನ ತನ್ನ ಮಾಲೀಕನಿಗೆ ಕೊಡಲಿಲ್ಲ ಅಂದರೆ ತನ್ನ ಕೆಲಸ ಹೋಗುತ್ತಿದೆ ಎಂದು ಸಲೀಂ ಬೇಡಿಕೊಳ್ಳುತ್ತಾನೆ. ಅದು 2019 ಸೆಪ್ಟೆಂಬರ್ 12ನೇ ತಾರೀಕು ಸಾಯಂಕಾಲ 7 ಗಂಟೆ ಸುಮಾರು. ಲೋಕೇಶನಿಗೆ ಏನು ಮಾಡಬೇಕೆಂದು ಗೊತ್ತಾಗುವುದಿಲ್ಲ. ಹೆಂಡತಿಗೆ ಈ ವಿಷಯನ ಹೇಳಿದರೆ ಹೆಂಡತಿ ಹೋಗಬೇಡಿ, ನೀವು ಮರುದಿನ ಬೆಂಗಳೂರಿಗೆ ಹೋಗಬೇಕೆಂದು ತಾಕೀತು ಮಾಡುತ್ತಾಳೆ. ಆದರೂ ಎಲ್ಲಿ ಸ್ನೇಹಿತ ಸಲೀಂ ಬೇಜಾರು ಮಾಡಿಕೊಳ್ಳುತ್ತಾನೆ ಎಂದು ಹೋಗಲು ನಿರ್ಧರಿಸುತ್ತಾನೆ. ಕಾರಣ ರಾಮನಗರದಿಂದ ಪೋಂಡಾಕ್ಕೆ 4 ಗಂಟೆ ಸಮಯ ಬೇಕಾಗಿತ್ತು. 11ರ ಸುಮಾರಿಗೆ ವಾಪಸ್ಸು ಬಂದು ಬಿಡುತ್ತೇನೆ ಎಂದು ಹೆಂಡತಿಗೆ ಹೇಳುತ್ತಾನೆ. ಲೋಕೇಶನ ಹೆಂಡತಿ ಸವಿತಾ ಮನಸ್ಸಲ್ಲಿದ್ದರೂ ಕೂಡ ಒಪ್ಪಿಕೊಳ್ಳುತ್ತಾಳೆ. ಆಯ್ತು ಎಂದು ಸಲೀಮನ ಮನೆಗೆ ಹೋಗಿ ಕಾರನ್ನ ಎತ್ತಿಕೊಂಡು ಮಾಲೀಕನ ನಂಬರ್ ಹಾಗೂ ಅಡ್ರೆಸ್ ಅನ್ನ ಪಡೆದು ಅಲ್ಲಿಂದ ಲೋಂಡಾಕ್ಕೆ ಪ್ರಯಾಣ ಬೆಳೆಸುತ್ತಾನೆ. ಅವತ್ತು ಯಾಕೋ ಏನೋ ಇದ್ದಕ್ಕಿದ್ದ ಹಾಗೆ ಧಾರಾಕಾರ ಮಳೆ ಕೂಡ ಪ್ರಾರಂಭಿಸುತ್ತದೆ. ಗೋವಾ ಗಡಿ ಅಂದರೆ ಅನ್ಮೋಡ್ ಚೆಕ್ ಪೋಸ್ಟ್ ಹತ್ತಿರ ಬಂದಾಗ ಪೊಲೀಸರು ಹಲವಾರು ಗಾಡಿಗಳನ್ನ ತಪಾಸಣೆ ಮಾಡುತ್ತಿದ್ದರು. ಲೋಕೇಶನ್ಗೆ ಇದು ವಿಚಿತ್ರ ಅನಿಸುತ್ತದೆ. ಯಾಕಂದ್ರೆ ಹೆಚ್ಚಾಗಿ ಗೋವಾದಿಂದ ಬರುವ ಗಾಡಿಗಳನ್ನ ಪೊಲೀಸರು ತಪಾಸಣೆ ಮಾಡುತ್ತಿದ್ದರು. ಆದ್ರೆ ಯಾಕೆ ಕರ್ನಾಟಕದಿಂದಲೂ ಕೂಡ ಹೋಗುವಂತ ಗಾಡಿಗಳನ್ನ ತಪಾಸಣೆ ಮಾಡುತ್ತಿದ್ದನ್ನು ಕಂಡು ನಿಜಕ್ಕೂ ಅವನಿಗೆ ಆಶ್ಚರ್ಯವೆನಿಸುತ್ತದೆ. ಪೊಲೀಸರು ಲೋಕೇಶನ ಗಾಡಿಯನ್ನ ಚೆಕ್ ಮಾಡುತ್ತಾರೆ. ಅದರಲ್ಲಿರುವ ಲಗೇಜ್ ಅನ್ನು ಕೂಡ ಚೆಕ್ ಮಾಡುತ್ತಾರೆ. ಆದ್ರೆ ಅಂತಹ ಸಂಶಯಾಸ್ಪದ ವಸ್ತುಗಳು ಯಾವುದೂ ಸಿಗುವುದಿಲ್ಲ. ಇದೇ ಕಾರಣ ಗಾಡಿಯನ್ನ ಬಿಡಲು ಹೇಳುತ್ತಾರೆ. ಮುಂದೆ ಅನ್ಮೋಡ್ ದಾಟಿ ಲೋಕೇಶನ್ ಗಾಡಿ ಗೋವಾ ಬಾರ್ಡರ್ ಎಂಟರ್ ಆಗುತ್ತದೆ. ಬರಬರುತ್ತಾ ಗಾಡಿಗಳು ಕಡಿಮೆ ಆಗುತ್ತವೆ. ಅನ್ಮೋಡ್ದಿಂದ ಗೋವಾಗೆ ಹೋಗುವ ದಾರಿ ತುಂಬಾನೇ ಕೆಟ್ಟು ಹೋಗಿತ್ತು. ಆ ದಾರಿ ದುರಸ್ತಿ ಮಾಡದೆ ಹಲವಾರು ವರ್ಷಗಳೇ ಆಗಿದ್ದವು. ಆದರೂ ಕೂಡ ಲೋಕೇಶ್ ಕಾರನ್ನ ವೇಗವಾಗಿ ಓಡಾಡಿಸುತ್ತಿದ್ದ. ಕಾರಣ ಅವನಿಗೆ ವಾಪಸ್ಸು ಬರಬೇಕಾಗಿತ್ತು. ಸಡನ್ ಆಗಿ ಇದ್ದಕ್ಕಿದ್ದ ಹಾಗೆ ಗಾಡಿಯು ಅಳಗಾಡಲು ಪ್ರಾರಂಭಿಸುತ್ತದೆ. ಲೋಕೇಶನು ಇಳಿದು ನೋಡಿದಾಗ ಗೊತ್ತಾಗಿತ್ತು ಮುಂದಿನ ಟೈರ್ ಪಂಚರ್ ಆಗಿತ್ತು. ಇದೇನು ಕರ್ಮ ಎಂದು ಹೇಳಿ ಗಾಡಿಯನ್ನು ಪಕ್ಕಕ್ಕೆ ಹಾಕಿ ಡಿಕ್ಕಿಯಲ್ಲಿದ್ದ ಸ್ಟೆಪ್ನಿಯನ್ನ ತಂದು ಟೈರ್ ಅನ್ನ ಚೇಂಜ್ ಮಾಡುತ್ತಾನೆ. ಗಾಲಿಯನ್ನ ಚೇಂಜ್ ಮಾಡುವಾಗ ಅವನಿಗೆ ಯಾಕೋ ವಿಚಿತ್ರ ಅನಿಸುತ್ತದೆ. ಕಾರಣ ಆ ಸ್ಟೆಪ್ನಿ ತುಂಬಾನೇ ಹೊಸದಾಗಿತ್ತು. ಆದರೂ ಅದರ ಬಗ್ಗೆ ಅಷ್ಟೊಂದು ಲೋಕೇಶ್ ಲಕ್ಷ್ಯ ಕೊಡುವುದಿಲ್ಲ. ಸ್ಟೆಪ್ನಿ ಚೇಂಜ್ ಮಾಡಿ ಗಾಡಿಯನ್ನ ಮತ್ತೆ ಓಡಿಸಲು ಪ್ರಾರಂಭಿಸುತ್ತಾನೆ. ಕೇವಲ 1 ಕಿಲೋಮೀಟರ್ ಹೋಗುವಷ್ಟರಲ್ಲಿ ಮತ್ತೆ ಅದೇ ಗಾಲಿ ಪಂಚರ್ ಆಗುತ್ತದೆ. ಇನ್ನೇನು ಮಾಡಬೇಕು, ಸ್ಟೆಪ್ನಿ ಕೂಡ ಇಲ್ಲ ಎಂದು ಬೇಜಾರಾಗುತ್ತದೆ. ರಾತ್ರಿ ಆಗಿದ್ದರಿಂದ ಗಾಲಿ ಪಂಚರ್ ಆಗಿದ್ದನ್ನ ದೂರದಿಂದಲೇ ನೋಡುತ್ತಾನೆ. ಈಗ ಏನು ಮಾಡಬೇಕೆಂದು ಗೊತ್ತಾಗುವುದಿಲ್ಲ. ಆಗ ಅದೇ ಸಮಯದಲ್ಲಿ ಒಂದು ಕಾರು ಅದೇ ದಾರಿ ಮೂಲಕ ಹೋಗುತ್ತಾ ಇತ್ತು. ಅವರನ್ನ ನಿಲ್ಲಿಸಿ ಒಂದು ವೇಳೆ ಅದೇ ಕಾರ್ ಆಗಿದ್ದರೆ ಅವರ ಹತ್ತಿರ ಇರುವ ಸ್ಟೆಪ್ನಿಯನ್ನ ಬಳಸಬಹುದೆಂದು ನಿರ್ಧಾರ ಮಾಡುತ್ತಾನೆ. ಇಲ್ಲವಾದರೆ ಅಲ್ಲಿಂದ ಮುಂದೆ ಹೋಗಿ ಪಂಕ್ಚರ್ ಅನ್ನ ತಿದ್ದಿಸಿಕೊಂಡು ವಾಪಸ್ಸು ಬಂದು ಕಾರನ್ನ ಎತ್ತಿಕೊಂಡು ಹೋಗಬೇಕೆಂದು ನಿರ್ಧಾರ ಮಾಡುತ್ತಾನೆ. ಇದೇ ಕಾರಣ ತನ್ನ ದಾರಿಯಲ್ಲಿ ಬರುತ್ತಿದ್ದ ಕಾರನ್ನ ನಿಲ್ಲಿಸಲು ಕೈ ಹಾಕುತ್ತಾನೆ. ಆದ್ರೆ ಅದು ಒಂದು ಪೊಲೀಸ್ ಕಾರ್ ಆಗಿತ್ತು. ಆದ್ರೇನು ತಾನೇನು ತಪ್ಪು ಮಾಡಿಲ್ಲ, ಅವರಿಂದ ಸಹಾಯ ಸಿಗಬಹುದು ಎಂದು ಅವರಿಗೆ ನಡೆದ ವಿಷಯವನ್ನ ಹೇಳುತ್ತಾನೆ. ತಮ್ಮ ಹತ್ತಿರ ಆ ಕಾರಿನ ಸ್ಟೆಪ್ನಿ ಇದ್ದರೆ ಅಥವಾ ಮುಂದಿನ ಜಾಗದವರೆಗೆ ಲಿಫ್ಟ್ ಕೊಟ್ಟರೆ ಗಾಡಿಯಲ್ಲಿರುವ ಪಂಚರ್ ಆಗಿರುವ ಗಾಲಿಯನ್ನ ಪಂಚರ್ ತಿದ್ದಿಸಿಕೊಂಡು ವಾಪಸ್ಸು ಬರಬಹುದೆಂದು ಅವರ ಹತ್ರ ಹೇಳುತ್ತಾನೆ. ಪೊಲೀಸರು ಕೂಡ ಇವನಿಗೆ ಸಹಾಯ ಮಾಡಲೆಂದು ಕೆಳಗಿಳಿದು ಮುಂದಿನ ಗಾಲಿಯ ಚಕ್ರವನ್ನು ತಮ್ಮ ಹತ್ತಿರ ಇದ್ದಂತಹ ಟಾರ್ಚ್ ಅನ್ನ ಬಳಸಿ ನೋಡುತ್ತಾರೆ. ಅವರಿಗೆ ಆಶ್ಚರ್ಯವೋ ಆಶ್ಚರ್ಯ. ಕಾರಣ ಆ ಕಾರಿನ ಗಾಲಿಯಲ್ಲಿ ಚಿನ್ನದ ಬಿಸ್ಕೆಟ್ಗಳು, ಚಿನ್ನದ ಗಟ್ಟಿಗಳು ಕಾಣುತ್ತಿದ್ದವು. ಲೋಕೇಶ್ ಕೂಡ ಇದನ್ನು ಕಂಡು ಗಾಬರಿಯಾಗುತ್ತಾನೆ. ಯಾಕಂದ್ರೆ ಸ್ಟೆಪ್ನಿಯ ಗಾಲಿಯಲ್ಲಿ ಚಿನ್ನ ಇಟ್ಟಿದ್ದು ಸುತಾರಾಮ್ ಅವನಿಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಅದು ಅವನ ಕಾರ್ ಆಗಿರ್ಲಿಲ್ಲ. ಆ ಕಾರಿನಲ್ಲಿ ಏನಿದೆ ಅಂತ ಕೂಡ ಅವನು ನೋಡಿರಲೇ ಇಲ್ಲ. ಕೇವಲ ಅವನ ಸ್ನೇಹಿತ ಸಲೀಂ ಹೇಳಿದ್ದಕ್ಕೆ ಕಾರನ್ನ ತೆಗೆದುಕೊಂಡು ಹೋಗಿ ಲಗೇಜ್ ಕೊಟ್ಟು ಬರಲು ಲೋಂಡಾಕ್ಕೆ ಹೊರಟಿದ್ದೇನೆ ಎಂದು ಪೊಲೀಸರಿಗೆ ಹೇಳುತ್ತಾನೆ. ಆದರೆ ಪೊಲೀಸರು ಅವನ ಮಾತನ್ನು ಕೇಳುವುದಿಲ್ಲ. ಅವನನ್ನ ಹಾಗೂ ಆ ಕಾರಿನ ಗಾಲಿಯನ್ನ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಒಳಗೆ ಹಾಕುತ್ತಾರೆ. ಮುಂದೆ ಪೊಲೀಸರು ಸಲೀಂ ಹಾಗೂ ಅವನ ಮಾಲೀಕನನ್ನು ಕರೆಸಿ ವಿಚಾರ ನಡೆಸುತ್ತಾರೆ. ಆದರೆ ಸಲೀಂ ತನಗೆ ಈ ವಿಷಯ ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಮಾಲೀಕರು ಕೂಡ ತಮಗೆ ಇದರ ಬಗ್ಗೆ ಯಾವುದೇ ವಿಷಯ ಗೊತ್ತಿಲ್ಲ ಎಂದು ತಮ್ಮನ್ನು ತಾವು ಈ ವಿಷಯದಿಂದ ದೂರ ಇಡಲು ನಿರ್ಧಾರ ಮಾಡುತ್ತಾರೆ. ಲೋಕೇಶನ್ಗೆ ನಿಜಕ್ಕೂ ಸಲೀಂ ಮಾತು ಕೇಳಿ ಆಘಾತವಾಗುತ್ತದೆ. ತನ್ನ ಸ್ನೇಹಿತ ತನಗೆ ಈ ರೀತಿ ಮೋಸ ಮಾಡದ ಎಂದು ಬೇಜಾರಾಗುತ್ತದೆ. ಲೋಕೇಶ್ ಈಗ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಸೆರೆವಾಸವಾಗಿದ್ದಾನೆ. ಅವತ್ತು ಅವನ ಹೆಂಡತಿಯ ಮಾತು ಕೇಳಿದ್ದರೆ ಚೆನ್ನಾಗಿತ್ತು ಎಂದು ಪಶ್ಚಾತ್ತಾಪ ಪಡುತ್ತಿದ್ದಾನೆ. ನಿಜ ಹೇಳಬೇಕೆಂದ್ರೆ ಆ ಸಮಯದಲ್ಲಿ ಪೊಲೀಸರಿಗೆ ಒಂದು ಮಾಹಿತಿ ಇತ್ತು. ಯಾವುದೋ ಒಂದು ಕಾರಿನಲ್ಲಿ ಚಿನ್ನವನ್ನ ಕರ್ನಾಟಕದಿಂದ ಗೋವಾಕ್ಕೆ ಸ್ಮಗ್ಲಿಂಗ್ ಮಾಡಲಾಗುತ್ತಿದೆ ಎಂದು ಗೊತ್ತಾಗಿತ್ತು. ಆದರೆ ಇದೇ ಗಾಡಿ ಎಂದು ಗೊತ್ತಾಗಿರಲಿಲ್ಲ. ಈಗ ಚಿನ್ನದ ಸ್ಮಗ್ಲಿಂಗ್ ಕೇಸಿನಲ್ಲಿ ಲೋಕೇಶ್ ಜೈಲಿನಲ್ಲಿದ್ದಾರೆ.
ನೋಡಿದಿರಾ ಸ್ನೇಹಿತರಿಗೆ ಸಹಾಯ ಮಾಡಲೆಂದು ಹೋದಾಗ ಆಗುವ ದುರ್ಘಟನೆಗಳು ಎಂತಹದು ಎನ್ನುವುದಕ್ಕೆ ಈ ಒಂದು ಘಟನೆಯ ಸಾಕ್ಷಿಯಾಗಿದೆ. ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಅಚ್ಚರಿಯ ಘಟನೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.